ದಕ್ಷಿಣ ಕನ್ನಡ ಜಿಲ್ಲೆಯ ಕಪ್ಪು ಕಲ್ಲುಗಳ ಗಣಿಗಾರಿಕಾ ಪ್ರದೇಶವೆಂದೇ ಖ್ಯಾತಿವೆತ್ತ ವಿಟ್ಲದ ಮಾಡತಡ್ಕ ಎಂಬಲ್ಲಿ ಭಾರೀ ಸ್ಫೋಟವು ಸಂಭವಿಸಿದೆ. ಸ್ಫೋಟದ ರಭಸಕ್ಕೆ 5 ಗ್ರಾಮಗಳ ಜನ ನಲುಗಿ ಹೋಗಿದ್ದಾರೆ. ಇಲ್ಲಿನ ಕಪ್ಪು ಕಲ್ಲು ಗಣಿಗಾರಿಕೆಗೆ ಸೇರಿದ ಕಾರ್ಮಿಕರು ತೆರೆದ ಪ್ರದೇಶದಲ್ಲಿ 100ಕ್ಕೂ ಹೆಚ್ಚಿದ ಜೆಲಿಟಿನ್ ಕಡ್ಡಿ ಹಾಗೂ 50ಕ್ಕೂ ಮಿಕ್ಕಿದ ಡೆಟೋನೇಟರ್ಗಳನ್ನು ಅಜಾಗರೂಕತೆಯಿಂದ ಇಟ್ಟ ಪರಿಣಾಮ ಬಿಸಿಲಿನ ಝಳಕ್ಕೆ ಇವುಗಳು ಬ್ಲಾಸ್ಟ್ ಆಗಿದ್ದು ಅಕ್ಕಪಕ್ಕದ ಸುಮಾರು 12ಕ್ಕೂ ಮಿಕ್ಕಿದ ಮನೆಗಳಿಗೆ ಹಾನಿಯಾಗಿದೆ. ಬಂಟ್ವಾಳ ತಾಲೂಕಿನ ವಿಟ್ಲ ಮುಡ್ನೂರು ಗ್ರಾಮದ ಮಾಡತಡ್ಕ ಎಂಬಲ್ಲಿ ನಿನ್ನೆ ಮಧ್ಯಾಹ್ನದ ವೇಳೆಗೆ ಈ ದುರ್ಘಟನೆ ಸಂಭವಿಸಿದ್ದು, ಸ್ಫೋಟದ ರಭಸಕ್ಕೆ 5 ಗ್ರಾಮಗಳ ಜನ ಬೆಚ್ಚಿಬಿದ್ದಿದ್ದಾರೆ. ಇಲ್ಲಿ ಸುಮಾರು 12 ವರ್ಷಗಳಿಂದ ಕಪ್ಪು ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಎನ್ಎಸ್ ಕ್ರಷರ್ ಎನ್ನುವ ಸಂಸ್ಥೆಗೆ ಸೇರಿದ ಸ್ಫೋಟಕಗಳು ಇದಾಗಿದ್ದು, ಅಕ್ರಮವಾಗಿ ದೈವಗಳಿಗೆ ಸೇರಿದ ಜಾಗದಲ್ಲಿ ಈ ಸ್ಫೋಟಗಳನ್ನು ಇರಿಸಲಾಗಿತ್ತು. ಬಿಸಿಲಿಗೆ ಈ ಸ್ಫೋಟಕಗಳು ಏಕಾಏಕಿ ಸ್ಫೋಟಗೊಂಡ ಪರಿಣಾಮ ಸ್ಫೋಟಗೊಂಡ ಪ್ರದೇಶ ಸಂಪೂರ್ಣ ಛಿದ್ರವಾಗಿ ಹೋಗಿದೆ. ಸ್ಫೋಟದ ಘರ್ಷಣೆಗೆ ಸುಮಾರು 20 ಮೀಟರ್ ದೂರದಲ್ಲಿದ್ದ ಮನೆಗಳಲ್ಲಿ ಬಿರುಕು, ಕಿಟಕಿ ಗಾಜುಗಳು ಪುಡಿಯಾಗಿದ್ದು ಮೇಲ್ಛಾವಣಿ ಕುಸಿದು ಬಿದ್ದಿವೆ. ಸುಮಾರು 12 ಮನೆಗಳಿಗೆ ಹೆಚ್ಚಿನ ಹಾನಿಯಾಗಿದ್ದು, ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇಲ್ಲಿ ಬ್ಲಾಸ್ಟ್ ಆಗಿದೆ. ನನಗೆ ಅಲ್ಲಿ ನಾನು ಪಂಚಾಯತಲ್ಲಿ ಚೇರಲ್ಲಿ ಕೂತ್ಕೊಳ್ಳುವಾಗಲೇ ಒಂದ್ಸಲ ಕೂತ್ಕೊಂಡಾಗಲೇ ಅಲುಗಾಡಿದಾಗೆ ಆಗಿದೆ. ಇಷ್ಟು ದೊಡ್ಡ ಬ್ಲಾಸ್ಟ್ ಇಷ್ಟು ತನಕ ಆಗಲಿಲ್ಲ ಅಂತ ಹೇಳಿದೆ. ಅನಂತರ ನನಗೆ ನಾನು ಅಧ್ಯಕ್ಷರಿಗೆ ಬೇರೆ ಒಂದು ಫೋನ್ ಬಂತು. ಅನಂತರ ಅಧ್ಯಕ್ಷರಿಗೆ ಫೋನ್ ಮಾಡಿ ನಾನು ಸ್ಪಾಟಿಗೆ ಹೋಗ್ತಾ ಇದ್ದೆ. ನನಗೆ ಕೂಡ ಅಷ್ಟೇ, ನಾನು ಊರಲ್ಲೇ ಇದ್ದೇನೆ, ನನಗೆ ಅಲ್ಲಿಗೆ ಎಲ್ಲಿ ಅಂತ ನೋಡಬೇಕಷ್ಟೇ, ಯಾವ ಕೋರೆ ಇದೆ ಅಂತ ಗೊತ್ತಾಗಲಿಲ್ಲ. ಹೋಗ್ತಾ ಇದ್ದೇನೆ. ಹೋದ ಕೂಡಲೇ ಹೇಳ್ತೆ ನಿಮಗೆ ಫೋನ್ ಮಾಡ್ತೇನೆ ಹೇಳಿದರು. ಮತ್ತು ನನಗೆ ಬೇರೆ ಇಲ್ಲಿ ಮನೆಯವ್ರದ್ದು ಒಬ್ಬರದ್ದು ಫೋನ್ ಬಂತು. ನಮ್ಮ ಮನೆಯೆಲ್ಲ ಹುಡಿಯಾಗಿತ್ತು, ಇದು ಗಾಜು ಎಲ್ಲ ಕಿಟಕಿಯದ್ದು ಮತ್ತು ಶೀಟ್ ಹಾಕಿದೆ ಎಲ್ಲ ಹುಡಿಯಾಗಿದೆ, ನೀವು ಬನ್ನಿ ಮೇಡಮ್ ಅಂತೇಳಿ. ನಾನು ಊಟ ಮಾಡ್ತಾ ಇದ್ದೆ. ನಾನು ಆಗಲೇ 1:15ಗೆ ಬಂದಿದ್ದೇನೆ ಇಲ್ಲಿಗೆ. ಅಷ್ಟೇ ಒಂದು ಸೌಂಡ್ ಆಯ್ತು, ಸಣ್ಣದು ಟಪ್ ಅಂತ. ಸೆಕೆಂಡ್ ಟೈಮ್ ಒಂದು ಟಪ್ ಅಂತ, ಥರ್ಡ್ ಟೈಮ್ ಬ್ಲಾಸ್ಟ್, ಫುಲ್ ಬ್ಲಾಸ್ಟ್. ಏನಾಗಿದೆ ಬ್ಲಾಸ್ಟ್ ಆಗಿ? ಬರುವಾಗ ಎಲ್ಲ ಹೊತ್ತಿ ಹೊಂದಿತ್ತು ಫುಲ್ ಹೊತ್ತಿ ಹೊಂದಿತ್ತು. ಇಲ್ಲಿ ಯಾರು ಮಲಗ್ತಿದ್ರ ಮೊದಲು? ಅವ್ರ ಕೆಲಸ ಅವ್ರೆ, ಅದರ ಕೆಲಸ ಅವ್ರೆ. ಇವತ್ತಿರ್ಲಿಲ್ಲ. ನನ್ನ ಮನೆ ಕೆಳಗಲ್ಲಿ ಇರೋದು. ನಾನು ನೋಡ್ಲಿಕ್ಕೆ ಬಂದದ್ದು. ಶಬ್ದ ಇಲ್ಲಿ ಮುಂಚೆ ಯಾರು ಮಲಗ್ತಿದ್ರು? ಕೆಲಸ ಅವ್ರೆ. ನಾನು ಬರೋ ಇದ್ದರು, ಎಲ್ಲಿದ್ರು ಅಲ್ಲಿ ಅದು ನೋಡ್ತಾ ಇದ್ರು. ಒಂದು ಸೌಂಡ್ ಬಂದಿದೆ. ಅದಕ್ಕಿಂತ ಮೊದಲೇ ಸ್ವಲ್ಪ ಸೌಂಡ್ ಬರ್ತಿತ್ತಂತೆ ನಮಗೆ. ನಾನು ಇರಲಿಲ್ಲ ಇಲ್ಲಿ ಮನೆಯಲ್ಲಿ, ಹಸ್ಬೆಂಡ್ ಮತ್ತು ಮಗು ಇದ್ರು. ಆಮೇಲೆ ಸೌಂಡ್ ಒಂದು ದೊಡ್ಡದು ಕೇಳಿ ಆದಮೇಲೆ ಎಲ್ಲ ಕೆಳಗಡೆ ಬಿದ್ದಾಗಿದೆ. ನೋಡುವಾಗ ಏನಿರಲಿಲ್ಲ. ಮತ್ತು ಅಲ್ಲೆಲ್ಲ ಬೆಂಕಿ ಎಲ್ಲ ಒಂದಾಗಿತ್ತು. ನಿಮ್ಮ ಮನೆಗೆ ಹೇಗೆ ಡ್ಯಾಮೇಜ್ ಆಗಿದೆ? ಏನೆಲ್ಲ ಆಗಿದೆ? ಆಚೆಯಿಂದ ಸೀಟ್ ಎಲ್ಲ ಹೋಗಿದೆ, ಕೆಳಗೆಲ್ಲ ಬಿದ್ದೆ. ಮತ್ತು ಮನೆಯ ಗ್ಲಾಸ್ ಎಲ್ಲ ಹೊಡೆದು ಹೋಗಿದೆ, ಏನಿಲ್ಲ. ಸ್ಫೋಟಗೊಂಡ ಪರಿಸರದ ಸುಮಾರು 200 ಮೀಟರ್ ವ್ಯಾಪ್ತಿ ಪ್ರದೇಶದ ಗಿಡ ಮರಗಳ ಎಲೆಗಳು ಚೂರು ಚೂರಾಗಿ ಬಿದ್ದಿರುವುದು ಸ್ಫೋಟದ ತೀವ್ರತೆಗೆ ಸಾಕ್ಷಿಯಾಗಿ ನಿಂತಿವೆ. ಸ್ಫೋಟದ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಸ್ಥಳೀಯರು ನೀರು ಹಾಯಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ಸ್ಫೋಟಕಗಳನ್ನು ಅಕ್ರಮವಾಗಿ ಅಜಾಗರೂಕತೆಯಿಂದ ದಾಸ್ತಾನಿರಿಸಿದ ಸಂಸ್ಥೆಯ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ರಷರ್ಗೆ ಸಂಬಂಧಿಸಿದ ಯಂತ್ರೋಪಕರಣಗಳನ್ನು ವಶಪಡಿಸಿಕೊಳ್ಳಲು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಠಾಣೆ ವ್ಯಾಪ್ತಿಯ ವಿಟ್ಲ ಮಡ್ನೂರು ಎಂಬ ಗ್ರಾಮದಲ್ಲಿ ಏನಾಗಿದೆ, ಒಂದು ಕ್ವಾರಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ಅಂತ ತಂದಂಥ ಸಣ್ಣಪುಟ್ಟ ಎಕ್ಸ್ಪ್ಲೋಸಿವ್ಸ್ ಒಂದು 50 ಡೆಟೋನೇಟರ್ಸ್ ಮತ್ತು 100 ಜೆಲಟಿನ್ ಸ್ಟಿಕ್ಸು ಇಲ್ಲಿ ತೊಗೊಬಂದು ಇಟ್ಟು, ನಂತರ ಆ ಸಿಬ್ಬಂದಿ ಏನಿದ್ದಾರೆ ಬ್ಲಾಸ್ಟ್ ಮಾಡಬೇಕಾದವರು ಅವರು ಊಟಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಇಲ್ಲಿ ಬಿಸಿಲಿಗೆ ಅದು ಬ್ಲಾಸ್ಟ್ ಆಗಿ ಅಕ್ಕಪಕ್ಕದ ಮನೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಯಾವುದೇ ಪ್ರಾಣಾಪಾಯ ಆಗಿರೋದಿಲ್ಲ. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಈ ಎಕ್ಸ್ಪ್ಲೋಸಿವ್ಸನ್ನು ತಂದು ಬೇಜವಾಬ್ದಾರಿತನದಿಂದ ಈ ಜಾಗದಲ್ಲಿ ಇಟ್ಟು ಹೋಗಿದ್ರು, ಅವ್ರ ವಿರುದ್ಧ ನಾವೀಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ. ಘಟನೆ ನಡೆದ ಪ್ರದೇಶಕ್ಕೆ ಆಗಮಿಸಿದ ಅಧಿಕಾರಿಗಳ ಮೇಲೆ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಸತಿ ಪ್ರದೇಶಗಳಿಂದ ಕೇವಲ 30 ಮೀಟರ್ ದೂರದಲ್ಲಿ ಸ್ಫೋಟಕಗಳನ್ನು ಸಿಡಿಸಿ ಈ ಭಾಗದಲ್ಲಿ ಗಣಿಗಾರಿಕೆ ನಡೆಸಲಾಗುತ್ತಿದ್ದು, ಸಂಬಂಧಪಟ್ಟ ಇಲಾಖೆಗಳು ಮಾತ್ರ ಗಾಢ ನಿದ್ರೆಗೆ ಜಾರಿದೆ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಪ್ರವೀಣ್, V4 ನ್ಯೂಸ್, ಪುತ್ತೂರು. ಬಲೆ ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేన మస్తు ಖುಷಿ ಆಪುಂಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ